ಪಾವಗಡ ತಾಲೂಕು ಹೆಲ್ಪ್ ಸೊಸೈಟಿ ವತಿಯಿಂದ ತಂದೆ ತಾಯಿ ಇಲ್ಲದ 3 ಅನಾಥ ಮಕ್ಕಳಿಗೆ ನೆರವು ನೀಡಲಾಯಿತು. ದೇವರಬೆಟ್ಟ ಗ್ರಾಮದ ರಂಗಮ್ಮ ರಂಗದಾಮ ಇವರಿಗೆ ಜನಿಸಿದ ರಾಜೇಶ್ ಮನೋದರ್ಶನ್ ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನ ಕಳೆದುಕೊಂಡಿದ್ರು. ಈ ಮಕ್ಕಳನ್ನ 75 ವರ್ಷದ ಅಜ್ಜಿ ನೋಡಿಕೊಳ್ತಾ ಇದ್ರು. ಈ ವಿಷಯವನ್ನ ಹೆಲ್ಪ್ ಸೊಸೈಟಿ ಗಮನಕ್ಕೆ ಬಂದ ಕೂಡಲೇ ದೇವರಬೆಟ್ಟ ಗ್ರಾಮಕ್ಕೆ ಭೇಟಿ ನೀಡಿ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್, ನೋಟ್ಬುಕ್, ಬಟ್ಟೆ ಹಾಗೂ ಮನೆಗೆ ಬೇಕಾಗುವ ದಿನಸಿ ಕಿಟ್ಟನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮನೆಯ ಬಾಗಿಲು ಸರಿಪಡಿಸಲು ಹಣದ ವ್ಯವಸ್ಥೆ ಮಾಡಲಾಯಿತು. ಈ ಕಾರ್ಯದಲ್ಲಿ ಭವನಿ, ಸಾಯಿಕುಮಾರ್, ನರೇಶ್ ಕುಮಾರ್, ಸಾಗರ್, ನರಸಿಂಹ ಮತ್ತು ಗ್ರಾಮಸ್ಥರು ಹಾಜರಿದ್ದರು. ವರದಿ ನಂದೀಶ್ ನಾಯ್ಕ, ಪಾವಗಡ. ಜಾಮಿಟ್ರಿ ಬಾಕ್ಸ್, ಕ್ಲೌಡ್ ಆಯ್ತಾ? ನಿನ್ನೇನು ಮಾಡಲ್ಲ ಹೇಳುವ ಬೇಕಾಗಿರುವಂತಹ ರೇಷನ್ನು, ಮಕ್ಕಳಿಗೆ ಬಸ್ ಪಾಸ್ ಎಲ್ಲಾನು ವ್ಯವಸ್ಥೆ ಮಾಡ್ಕೊಡ್ತೀವಿ, ಮಾಡಿದ್ದಾರೆ. ಮತ್ತೆ ಭಾನುವಾರ ಬಂದ್ಬಿಟ್ಟು ಆ ಮನೆಗೆ ಡೋರು ಎಲ್ಲಾನು ಮಾಡ್ಕೊಡ್ತಾರೆ. ಈ ತರ ಸಹಾಯ ಹೆಲ್ಪ್ ಸೊಸೈಟಿ ಕಡೆಯಿಂದ ಎಲ್ಲಾನು ಸಹಾಯ ನಮ್ಮ ಪಾವಗಡ ತಾಲೂಕಲ್ಲಿ ನಿರಂತರ ಇವ್ರ ಸೇವೆ ನಡೀತಾನೆ ಇದೆ. ನಿಸ್ವಾರ್ಥ ಸೇವೆ ಅಂತಾನೆ ಹೇಳ್ಬೋದು. ಆ ನಿಸ್ವಾರ್ಥ ಸೇವೆ ನಿಜವಾಗ್ಲೂ ಒಂದಿನ 2 ದಿನ ಸಮಾಜ ಸೇವೆ ಮಾಡಿ ಹೋಗೋದಲ್ಲ, ನಿರಂತರವಾಗಿ ಅವ್ರ ಸೇವೆ ಹೆಲ್ಪ್ ಸೊಸೈಟಿ ಕಡೆಯಿಂದ ನಮ್ಮ ಶಶಿಕಿರಣ ಅಣ್ಣವರು ಮಾಡ್ತಾನೆ ಇದ್ದಾರೆ. ಇವತ್ತು ದೇವ್ರ ಬೆಟ್ಟದಲ್ಲಿ ಬ್ಯಾಗು, ರೇಷನ್ಸ್ ಮತ್ತೆ ಡೋರ್ಸ್, ಅವ್ರಿಗೆ ಎಲ್ಲ ಸೌಲಭ್ಯ ಮಾಡ್ತಾರೆ, ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ. ಬಹಳಷ್ಟು ಜನಕ್ಕೆ ಕಣ್ಣಿನ ಚೊಪ್ಪೆ ಕೇಳಿದಾರೆ ಮತ್ತೆ ಭಾಳ ಎಲ್ಲ ರೆಡಿ ಮಾಡ್ಕೊಡ್ತೀವಿ. 2 ದಿವಸ ರೆಡಿ ಮಾಡ್ಕೊಡ್ತೇನೆ. ಮತ್ತೆ ಎಲ್ಲ ಖಾಲಿ ಆದ್ಮೇಲೆ ನಾನು ಫೋನ್ ಮಾಡಿ ಮತ್ತೆ ಕಳಿಸ್ತೇನೆ. ಬೇಕು ಕಳಿಸ್ತೀನಿ. ಮತ್ತೆ ಸದ್ಯಕ್ಕೆ ಅವಾಗ ಸಿಕ್ಕಾಗಿಲ್ಲ ಕಳಿಸ್ತೀನಿ. ಇದೆಲ್ಲ ಎಷ್ಟು ಅಕ್ಕಿ ಎಲ್ಲ ಇದೆ, ಸಕ್ಕರೆ ಏನೇನು ಇಲ್ಲ ಸುಮ್ಮನೆ ನಿಂತ್ಕೊಂಡು Audio Jungle.